ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಕ್ಷರು ಕೂಡ ಹೌದು. ಸರ್ ನಮಸ್ತೆ. ಸರ್ ನಮಸ್ತೆ. ಯಶ್ಪಾಲ್ ಸುವರ್ಣ ಅವರೇ, ಇದೀಗ ಸ್ಕಾರ್ಫ್ ವಿವಾದ ಉಡುಪಿಯಲ್ಲಿ ಹುಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು. ಈ ಸ್ಕಾರ್ಫ್ ವಿವಾದ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಉಡುಪಿ ಕಾಲೇಜು ವಿವಾದ ಅಲ್ಲ, ಅದನ್ನ ಅವರು ಸೃಷ್ಟಿ ಮಾಡಿದ್ರು. ಕೆಲವೊಂದು ಬೆರಳೆಣಿಕೆಯ ಜನರು ಕೆಲವೊಂದು ಸಂಘಟನೆ ಸೇರಿಕೊಂಡು ಸೃಷ್ಟಿ ಮಾಡಿದ್ರು. ಈಗಾಗಲೇ ನಾವು ಕಾಲೇಜಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಸಭೆ ಮಾಡಿ ನಿರ್ಣಯಗಳನ್ನು ಕೈಗೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ನಾವು ರಾಜಿ ಮಾಡುದಿಲ್ಲ. ನಾವು ಶಿಸ್ತಿನ ದೃಷ್ಟಿಯಲ್ಲಿ ಕಾಲೇಜಿನಲ್ಲಿ ಶಿಸ್ತು ಬಹಳ ಮುಖ್ಯವಾದ ವಿಚಾರ. ದೃಷ್ಟಿಯಲ್ಲಿ ಶಿಸ್ತಿನ ವಿಚಾರದಲ್ಲಿ ನಾವು ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಅವರಿಗೆ ಆ ವಾತಾವರಣ ಒಗ್ಗದಿದ್ರೆ ಖಂಡಿತವಾಗಿ ಅವರಿಗೆ ಮುಂದೆ ಯಾವ ರೀತಿ ಅವರಿಗೆ ಅನುಕೂಲ ಆಗ್ತದೆ ಆ ಬಗ್ಗೆ ಅವರಿಗೆ ದಾರಿ ನೋಡಬಹುದು. ಪದೇ ಪದೇ ಅದನ್ನು ವಿವಾದ ಅಂತ ಹೇಳಿ ಮನೆ ಕೆಣಕುದು ಅದು ಸರಿಯಲ್ಲ. ಈಗಾಗಲೇ ಅದೊಂದು ಮಹಿಳಾ ಕಾಲೇಜ್, ಅದು ಕೂಡ ಅದರಲ್ಲಿ ಯಾರು ಪುರುಷರು ಕೋ ಎಜುಕೇಶನ್ ಇಲ್ಲ, 100% ಮಹಿಳೆಯರು. ಅದರಿಂದಾಗಿ ಆ ರೀತಿಯ ಏನು ಸಮಸ್ಯೆಗಳಿಲ್ಲ. ಒಂದು ಎರಡನೇದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೆ ನ್ಯೂನತೆಗಳು ಕೊರತೆಗಳಿದ್ರೆ ನಮ್ಮ ಗಮನಕ್ಕೆ ಆಡಳಿತ ಮಂಡಳಿ ಶಾಸಕರ ಗಮನಕ್ಕೆ ತಂದ್ರೆ ಖಂಡಿತವಾಗಿ ನಾವು ಆ ಬಗ್ಗೆ ಬಗೆಹರಿಸ್ತೇವೆ. ಆದ್ರೆ ಇವತ್ತದು ರಾಜ್ಯದಲ್ಲೇ ಒಂದು ಮಾದರಿಯ ಕಾಲೇಜ್, ಪದವಿ ಪೂರ್ವ ಕಾಲೇಜಾಗಿ ಹೊರಹೊಮ್ಮಿದೆ. ಆ ದೃಷ್ಟಿಯಲ್ಲಿ ಒಳ್ಳೆ ರೀತಿಯ ಶಿಕ್ಷಣ ಸಿಗ್ತಾ ಉಂಟು. ನಗರ ಭಾಗದಲ್ಲಿ ಇದ್ರೂ ಕೂಡ ಗ್ರಾಮೀಣ ಪ್ರದೇಶದ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯವರು ಅಲ್ಲಿ ಬಂದು ಅಲ್ಲಿಯ ಶಿಕ್ಷಣದ ವ್ಯವಸ್ಥೆಯನ್ನು ಮೆಚ್ಚಿ ಅಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದಾರೆ. ವಿವಾದ ಸೃಷ್ಟಿ ಮಾಡೋದಕ್ಕಿಂತ ಅವರಿಗೆ ಆ ವಾತಾವರಣದಲ್ಲಿ ಇರ್ಲಿಕ್ಕೆ ಆಗದಿದ್ರೆ ಅವರು ಅವರ ಮುಂದಿನ ದಾರಿಯನ್ನು ನೋಡ್ಬೋದು. ಆ ರೀತಿ ಹೇಳ್ತಾ ಇದ್ದೀರಾ ತಾವುಗಳು? ಖಂಡಿತ ಖಂಡಿತ. ಹಾಗಾದ್ರೆ ಕೇವಲ 100 ಮಿಕ್ಕಿ ಮಹಿಳೆಯರು ಅಲ್ಲಿ ಅಲ್ಪಸಂಖ್ಯಾತ ಕೋಮಿನ ಮಹಿಳೆಯರಿದ್ದಾರೆ. ಯಶ್ಪಾಲ್ ಅವರೇ, ಇದು ಯಾಕೆ ನಿನ್ನೆ ಮೊನ್ನೆ ಈ ಸುದ್ದಿ ಜೋರಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈ ಹಿಂದೆ ಇರಲಿಲ್ಲ, ಯಾಕೆ ಏಕಾಏಕಿಯಾಗಿ ಈ ವಿಚಾರ ಬಂತು? ಅಲ್ಲಿ ನೇರವಾಗಿ ವಿದ್ಯಾರ್ಥಿನಿಯವರು ನಮ್ಮ ಜೊತೆ ನೇರವಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರು ಹೇಳುವ ಪ್ರಕಾರ ಈ ಹಿಂದಿನೂ ಕೂಡ ಅಲ್ಲಿ ಹಿಜಾಬ್ ಅನ್ನ ಹಾಕುವಂತ ಅವಕಾಶ ಇತ್ತು, ಆದ್ರೆ ಇವರುಗಳು ಹಾಕಿದಾಗ ಅದನ್ನು ನಿಷೇಧ ಮಾಡಲಾಗಿತ್ತು, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರಲಾಗಿತ್ತು. ಏನ್ ಗೊತ್ತಾ, 6 ಜನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ನಾವು ಈ ರೀತಿ ಹಿಜಾಬ್ ಧರಿಸ ಅಂತ ಹೇಳಿದ್ರೆ 6 ಜನರಿಗೆ ಒಂದು ಶಿಕ್ಷಣದ ಶಾಲೆಯ ನೀತಿಯನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗಾಗಲೇ ಆ ಕಾಲೇಜಿಗೆ ಬಹಳಷ್ಟು ಇತಿಹಾಸ ಉಂಟು. 35 ವರ್ಷದ ಹಿಂದೆ ಅಲ್ಲಿ ಪದವಿ ಪೂರ್ವ ಕಾಲೇಜ್ ಪ್ರಾರಂಭ ಆಗಿದೆ. ಇಷ್ಟರ ತನಕ ಎಲ್ಲಾ ಸಮುದಾಯದ ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಬೇರೆ ಬೇರೆ ದೇಶದಲ್ಲಿ ವಿದೇಶದಲ್ಲಿ ಅವರು ಸೆಟ್ಲ್ ಆಗಿದ್ದಾರೆ. ಆದ್ರೆ ಇಷ್ಟರ ತನಕ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿಲ್ಲ. ಏಕೈಕಿ 6 ಜನ ವಿದ್ಯಾರ್ಥಿಗಳು, ಅದರಲ್ಲಿ ಕೂಡ 100 ಮಿಕ್ಕಿದ ಮಹಿಳೆಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಅವರು ಯಾರು ಕೂಡ ಇವರೊಟ್ಟಿಗೆ ಕೈ ಜೋಡಿಸಿಲ್ಲ. ಅವರ ಮನೆಯವರು ಹೇಳ್ತಾರೆ ನಮ್ಗೆ ಒಳ್ಳೆ ರೀತಿಯ ಗುಣಮಟ್ಟದ ಶಿಸ್ತುಬದ್ಧ ಶಿಕ್ಷಣ ಇಲ್ಲಿ ಸಿಕ್ತುಂಟು, ಅದರಿಂದ ನಾವು ಸುಮ್ಮನೆ ಈ ವಿವಾದಕ್ಕೆ ಕೈ ಹಾಕುದಿಲ್ಲ ಮಾತುಗಳನ್ನು ನಿಮ್ಗೆ ಗೊತ್ತಾಗ್ತದೆ. 6 ಜನ ವಿದ್ಯಾರ್ಥಿಗಳು ಮಾತ್ರ ಪ್ರತಿಭಟನೆ ಮಾಡ್ತಾರೆ, 150 ಜನ ವಿದ್ಯಾರ್ಥಿಗಳು ಮಹಿಳೆಯರಲ್ಲಿ ವಿದ್ಯಾಭ್ಯಾಸ ಪಡ್ತಾರೆ. ಅದರ ಅರ್ಥ ಏನಂದ್ರೆ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರ ಅಲ್ಲ ವಿವಾದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರ ಆ ಮೂಲಕ ಗೊತ್ತಾಗ್ತದೆ. ಯಶ್ಪಾಲ್ ಸರ್, ಈಗ ತಾವುಗಳು ಹಾಗಾದ್ರೆ ಈ ವಿದ್ಯಾರ್ಥಿನಿಯರ ಹಿರಿಯರ ಜೊತೆ, ಅವರ ತಂದೆ ತಾಯಿ ಜೊತೆ ತಾವುಗಳು ಮಾತಾಡಿದ್ದೀರಾ ಅಲ್ವಾ? ಬಹುಶಃ ಮಾತಾಡಿದ್ದೀರಾ, ಮಾತುಕತೆ ಆಗಿದೆ. ಏನ್ ಹೇಳಿದ್ದಾರೆ ಆ ಹೆತ್ತವರು? ಏನ್ ಹೇಳ್ತಾರೆ ತಂದೆ ತಾಯಿ? ಏನ್ ಹೇಳ್ತಾರೆ? ಮಾತುಕತೆ ಅಂತಲ್ಲ, ಈ ಸಮಸ್ಯೆ ಆದಾಗ ಒಂದು ಮಹಿಳಾ ಕಾಲೇಜ್ ಆಗ್ಲಿಕ್ಕೆ ಹೋಗಿ ಅವರ ಗಮನಕ್ಕೆ ತರುವುದು ಆಡಳಿತ ಮಂಡಳಿ ಕರ್ತವ್ಯ ಆಗಿರುತ್ತೆ. ಆಡಳಿತ ಮಂಡಳಿ ಯಾವುದೆಲ್ಲ ನಿರ್ಣಯಗಳನ್ನು ಕೈಗೊಂಡಿದೆ, ಈ ಬಗ್ಗೆ ಶಿಸ್ತಿನ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಂಡಿದೆ ಬಗ್ಗೆ ಅವರ ಗಮನಕ್ಕೆ ತಂದಿದೆ. ಅವ್ರಿಗೆ ಈಗಾಗಲೇ ಹೇಳಿದೆ, ನಿಮ್ಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆಗಳಿದ್ರೆ, ಶಿಕ್ಷಕರ ಬಗ್ಗೆ ಸಮಸ್ಯೆಗಳಿದ್ರೆ ತಿಳಿಸಿ, ನಾವು ಆ ಬಗ್ಗೆ ಗಮನ ಹರಿಸ್ತೇವೆ, ಆ ಬಗ್ಗೆ ಕ್ರಮ ಕೈಗೊಳ್ತೀವಿ. ಇದು ಬಿಟ್ಟು ಏಕೈಕಿ ಯಾವುದೇ ವಿನಾಕಾರಣ ಯಾವುದೇ ಇದಿಲ್ಲದೆ ಸರ್, ಈಗ ಈ ಒಂದು 6-8 ವಿದ್ಯಾರ್ಥಿಗಳು ಹೊರಗೆ ನಿಂತಿದ್ದಾರೆ ಅಂತ ಬಂದಾಗ ಈ ಒಂದು ವಿಚಾರ ಅವರ ಹೆತ್ತವರಿಗೆ ಗೊತ್ತಾಗಿದೆ ಅಲ್ವಾ? ಬಹುಶಃ ನೋಡಿ, ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಸರಿ, ಅದರಿಂದ ಅವರ ಹೆತ್ತವರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವರ ಮೂರ್ಖತನ, ಅದಕ್ಕೆ ನಾವೇನು ಹೇಳಲಿಕ್ಕೆ ಅದರ ಅರ್ಥ ಏನಂದ್ರೆ ಅವ್ರಿಗೆ ಗೊತ್ತಿದ್ದು ಅವ್ರು ನಾಟಕ ಮಾಡ್ತಾರೆ ಅಂತ ಅರ್ಥ. ಏನಂದ್ರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ನಾವು ಹೊರಗೆ ನಿಡ್ಲಿಕ್ಕೆ ಹೇಳಿಲ್ಲ. ಅವ್ರಿಗೆ ಹೇಳಿದ್ದೇವೆ ಸಮಾನತೆಯನ್ನು ಕಾಪಾಡಿ ಶಾಲೆ ನಿಗದಿಪಡಿಸಿದ ಯೂನಿಫಾರ್ಮ್ ಅನ್ನು ಧರಿಸಿ ಒಳಗೆ ಬನ್ನಿ ಅಂತ ಹೇಳಿದ್ರೆ ಬಿಟ್ರೆ, ಅವರ ಅಹಂಕಾರದಿಂದ ಅವ್ರು ಹೊರಗೆ ನಿಂತ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅವರ ಹೆತ್ತವರು ಅದಕ್ಕೆ ಪೂರಕವಾಗಿ ಅವರ ತಾಳಕ್ಕೆ ಕುಳಿತಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅವರ ವಿದ್ಯಾರ್ಥಿ ಮಕ್ಕಳ ಬಗ್ಗೆ, ಅವರ ಪೋಷಕರು ಅವರ ಬಗ್ಗೆ ಅವರಿಗೆ ಒಂದು ಜಾಗೃತಿಯಿಂದ ನೀವು ಇರಬೇಕು, ಅವರಿಗೆ ಮನದಾಟ ಮಾಡಿ ಕ್ಲಾಸ್ ಅಲ್ಲಿ ಕುತ್ಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡಬೇಕು. ತಾವುಗಳು ಕೂಡ ಹೆತ್ತವರನ್ನ ಸಂಪರ್ಕಿಸುವಂತಹ ವಿಚಾರಕ್ಕೆ ಹೋಗ್ಲಿಲ್ವಾ?
ಹೆತ್ತವರನ್ನು ಕರೆದು ಸಭೆ, ಶಾಸಕರ ನೇತೃತ್ವದಲ್ಲಿ ಸಭೆ ಮಾಡಿದ್ದೇವೆ. ಓಕೆ, ಹೆತ್ತವರ ಗಮನಕ್ಕೆ ತಂದಿದ್ದೇವೆ. ಇದೊಂದು ಮಹಿಳಾ ಕಾಲೇಜ್, ಬಹಳಷ್ಟು ಶಿಸ್ತಿನಿಂದ ಒಳ್ಳೆ ವ್ಯವಸ್ಥಿತವಾಗಿ ಇಲ್ಲಿ ಶಿಕ್ಷಣಗಳು ಸಿಕ್ತು ಅಂತ. ನಗರ ಭಾಗದಲ್ಲಿ ಇದ್ರೂ ಕೂಡ ಇವತ್ತು ಗ್ರಾಮೀಣ ಭಾಗದ 100% ಜನ ಗ್ರಾಮೀಣ ಭಾಗದವರು, ನಗರ ಭಾಗದವರು ಯಾರಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತೊಂದು ಸರ್ಕಾರಿ ಕಾಲೇಜ್ ಆಗಿದ್ರು ಕೂಡ ಖಾಸಗಿ ಶಾಲಾ ಕಾಲೇಜ್ ಆಗಿ ಅದರಲ್ಲಿ ವ್ಯವಸ್ಥೆಗಳುಂಟು. ಯಾಕಂದ್ರೆ ಎಲ್ಲ ರೀತಿಯ ಸೈನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್, ಎಲ್ಲ ವ್ಯವಸ್ಥೆಗಳು ಉಂಟು. ಓಕೆ ಓಕೆ, ಹಾಗಾದ್ರೆ ತಾವುಗಳು ಮೀಟಿಂಗ್ ಮಾಡಿದಾಗ್ಲೂ ಕೂಡ ಹೆತ್ತವರು ಇದಕ್ಕೆ ಸ್ಪಂದನೆಯನ್ನ ಕೊಡ್ಲಿಲ್ಲ. ಹಾಗಾದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಒಂದ್ ಹೇಳ್ತೇನೆ, ಹೆತ್ತವರು ಮಕ್ಕಳನ್ನು ತಿದ್ದುವಂತ ಕೆಲಸ ಮಾಡ್ಬೇಕು. ತಪ್ಪು ಮಾಡಿದಲ್ಲಿ ನಾಳೆ ಈ ರೀತಿಯಲ್ಲಿ ಅವರಿಗೆ ಪ್ರೋಕ್ ಮಾಡಿದ್ರೆ, ತಪ್ಪು ಮಾಡಿಲ್ಲ ಅಲ್ಲ, ಏನು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ್ರಲ್ಲ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಆ ಏಜಿನಲ್ಲಿ ಅವರಿಗೆ ಈ ರೀತಿ ಡೈವರ್ಟ್ ಮಾಡಬಾರ್ದು, ಜಾತಿ ಅದನ್ನೆಲ್ಲ ಮಾಡಬಾರ್ದು. ಖಾಲಿ ಶಿಕ್ಷಣದ ಬಗ್ಗೆ ಅವರನ್ನು ಅವನಿಗೆ ಗಮನ ಹರಿಸುವಂತ ಕೆಲಸ ಮಾಡಬೇಕು. ಬಿಟ್ಟು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ನಾಲ್ಕು ಜನರಿಗೋಸ್ಕರ ಕಾನೂನನ್ನು ಚೇಂಜ್ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ, ನಾವು ಮಾಡುವುದಿಲ್ಲ. ಓಕೆ ಸರ್, ಈಗ ಆ ಕಾಲೇಜಿನಲ್ಲಿ ಹಿಂದೆಯೂ ಕೂಡ ಸ್ಕಾರ್ಫ್ ಗಳನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಸೀನಿಯರ್ಸ್ ಗಳು, ವಿದ್ಯಾರ್ಥಿನಿ ಸೀನಿಯರ್ಸ್ ಗಳು. ಯಾರು ಹೇಳಿದ್ರು 4 ಜನ ವಿದ್ಯಾರ್ಥಿಗಳು ಹೇಳಿದ್ರು ಅಂತ ಹೇಳಿದ್ರೆ ಇಲ್ಲ. ನಮ್ಮ ಜೊತೆ ಸರ್, ನಮ್ಮ ಡಿಸ್ಕಷನ್ ಅಲ್ಲಿ ಈಗ ಪ್ಯಾನೆಲ್ ಅಲ್ಲಿ ನಮ್ಮ ಜೊತೆ ವಿದ್ಯಾರ್ಥಿನಿಯೊಬ್ರು ಇದ್ದಾರೆ. ಸೊ ಅವರು ಹೇಳುವಂತಹ ಪ್ರಕಾರ ಈ ಹಿಂದೆಯೂ ಕೂಡ ಆ ಕಾಲೇಜಿನಲ್ಲಿ ಸೀನಿಯರ್ಸ್ ಗಳು ವಿದ್ಯಾರ್ಥಿನಿಯರು ಸ್ಕಾರ್ಫ್ ಗಳನ್ನ ಹಾಕ್ತಾ ಇದ್ರು, ಹಾಕ್ತಾ ಇದ್ರು. ಪಕ್ಕದಲ್ಲಿ ನಾನು ಹುಟ್ಟಿ ಬೆಳೆದವ, 10 ವರ್ಷ ನಗರಸಭಾ ಸದಸ್ಯನಾಗಿ ಆ ಕಾಲೇಜಿನ ಆಡಳಿತ ಮಂಡಳಿಯ ಸಮಿತಿಯಲ್ಲಿ ಇದ್ದುಕೊಂಡು ಆ ಕಾಲೇಜಿನ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನನ್ನ ತೊಡಗಿಸಿಕೊಂಡಿದ್ದೇನೆ. 35 ವರ್ಷ ಇತಿಹಾಸ ಉಂಟು ಆ ಕಾಲೇಜಿಗೆ. ಇವತ್ತಿನ ತನಕ ನಾನು ಕರ್ನಾಟಕ ಕಂಡ ಹಾಗೆ ಈ ತನಕ ಯಾವ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಲಿಲ್ಲ. ಸ್ಕಾರ್ಪಿನ ವಿಚಾರ ಬರಲಿಲ್ಲ, ಸ್ಕಾರ್ಪ್ ಕಟ್ಕೊಂಡು ಬರುವುದಿಲ್ಲ, ಬರಲಿಲ್ಲ. ಯಾರ ಒಂದು 2-4 ಜನ ಅದೊಂದು ವಿವಾದ ಸೃಷ್ಟಿ ಮಾಡ್ಲಿಕ್ಕೆ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ನಾವು ಇಂಥ 4 ಜನ ಹೇಳಿದ್ರು ಸುಮ್ಮನೆ ಇಶ್ಯೂವನ್ನು ಕ್ರಿಯೇಟ್ ಮಾಡೋದಕ್ಕೆ ವಿ ಆರ್ ಲೀಸ್ಟ್ ಹೋದದ್ದು. ನಮ್ಮ ಉದ್ದೇಶ ಏನಂದ್ರೆ ಸರ್ಕಾರಿ ಪದವಿಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಳ್ಳೆಯ ಶಿಕ್ಷಣ ಸಿಕ್ತುಂಟು, ಇವತ್ತು ಕೂಡ ಒಳ್ಳೆ ರೀತಿಯ ಶಿಕ್ಷಣ ಸಿಕ್ತುಂಟು, ಮುಂದೆ ಕೂಡ ನಾವು ಕೊಡ್ತೇವೆ. ಉದ್ದೇಶ ಏನಂದ್ರೆ ಒಳ್ಳೆ ಶಿಕ್ಷಣ ನಾವೇನಾದ್ರೆ ಪಾಪದ ವಿದ್ಯಾರ್ಥಿಗಳಿಗೆ ಅಲ್ಲಿ ಸುಮಾರು 1,000ಕ್ಕೆ ಮಿಕ್ಕಿದ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ವರ್ಷ ನಾವು ಅವರಿಗೆ ಸ್ಕಾಲರ್ಶಿಪ್ ಇರ್ಬೋದು, ಅವ್ರಿಗೆ ಯೂನಿಫಾರ್ಮಿಗೆ ಇರ್ಬೋದು, ಅವರಿಗೆ ಫೀಸ್ ಕಟ್ಟಲಿಕ್ಕೆ ಪಾಪ ಬಡ ವಿದ್ಯಾರ್ಥಿಗಳಿಗೆ ನಾವು ಬೇರೆಯವರ ಮುಂದೆ ದಾನಿಗಳ ಸಹಕಾರತೆ ನಾವೆಲ್ಲ ಸೇರಿಕೊಂಡು ಅವರಿಗೆ ಹೆಲ್ಪ್ ಮಾಡ್ತಿದ್ವಿ. ಅದರ ಅರ್ಥ ನಾವು ಅವ ಇವ ಅಂತ ನೋಡ್ತಿಲ್ಲ. ಎಲ್ಲ ಸಮುದಾಯದವರಿಗೆ ನಾವು ಒಂದು ಶಿಕ್ಷಣದಲ್ಲಿ ಯಾವುದೇ ರೀತಿಗೂ ನೀಡುವಾಗ ತಾರತಮ್ಯ ಮಾಡಲಿಲ್ಲ. ಅದರಿಂದಾಗಿ ಅವರ ಹೆತ್ತವರು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನ ಯಶ್ಪಾಲ್ ಸರ್, ಇಟ್ಸ್ ಕ್ಲಿಯರ್. ಹಾಗಾದ್ರೆ ಈ ಹಿಂದಿನಿಂದಲೂ ಕೂಡ ಆ ಕಾಲೇಜಿನಲ್ಲಿ ಹಿಜಾಬ್ ಸಂಸ್ಕೃತಿ ಅನ್ನೋದು ಇರ್ಲೇ ಇಲ್ವಾ? ಇರ್ಲೇ ಇಲ್ಲ. ನಾನು ಹೇಳ್ತೇನೆ, ಆ ಕಾಲೇಜಿನ 2 ಕಾಂಪೌಂಡ್ ಈಚೆ ನನ್ನ ಮನೆ ಇರುದು. ನಾನು ಅಲ್ಲೇ ಹುಟ್ಟಿ ಬೆಳೆದವ. ಓಕೆ, ಆ ಭಾಗದಲ್ಲಿ ಸುಮಾರು 20 ವರ್ಷದಿಂದ ನಾನು ಆ ಕಾಲೇಜಿನ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಓಕೆ ಓಕೆ ಓಕೆ, ಹಾಗಾದ್ರೆ ಇದು ಪ್ರಥಮವಾಗಿ ಹಿಜಾಬ್ ಸ್ಕಾರ್ಫ್ ವಿಚಾರವಾಗಿ ವಿವಾದ ಬಂದಿರುವಂತದ್ದು ಅಲ್ವಾ? ನಾನು ಹೇಳಿದಲ್ಲ, ಅದು ಹಿಜಾಬಿನ ವಿಚಾರ ಅಲ್ಲ, ಯಾರ ಕಿಡಿಗೇಡಿಗಳು ಸಂಘಟನೆಯವರು ಅದನ್ನು ಸೃಷ್ಟಿ ಮಾಡಿದಷ್ಟೇ. ಸರಿ ಸರಿ, ಓಕೆ ಸರ್, ಥ್ಯಾಂಕ್ ಯು. ಎಸ್, ಇದು ಯಶ್ಪಾಲ್ ಸುವರ್ಣ ಅವರ ಮಾತುಗಳು. ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಕ್ಷರು ಕೂಡ ಹೌದು, ಜೊತೆಗೆ ಬಿಜೆಪಿ ಮುಖಂಡರು ಕೂಡ ಹೌದು. ಎಸ್ ಅಲ್ಮಾಸ್ ಅವರು ಮಾತಾಡಿ, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್. ಎಸ್ ಅಲ್ಮಾಸ್ ಅವರು. ಸರ್, ಫಸ್ಟ್ ಪಾಯಿಂಟ್ ಸರ್ ಹೇಳಿದ್ರಲ್ಲ, ಓನ್ಲಿ ಲೇಡೀಸ್ ಇದ್ದಾರೆ, ಕೋ ಎಜುಕೇಶನ್ ಇಲ್ಲ, ಅದಕ್ಕೆ ಯಾಕೆ ಹಾಕ್ತಾ ಇರೋದು ಅಂತೆ. ಅಲ್ಲಿ ಜೆಂಟ್ಸ್ ಲೆಕ್ಚರರ್ಸ್ ಇದ್ದಾರೆ ಸರ್, ಅವರು ಇರಬಾರ್ದಂತ ಹೇಳಿದ್ರಲ್ಲ ಸರ್, ಅವರು ಇದ್ದಾರೆ. ಬಹುಶಃ ಜೆಂಟ್ಸ್ ಲೆಕ್ಚರರ್ಸ್ ಅಂತ ಬಂದ ಗುರುವಿನ ಸಮಾನ ಅಲ್ವಾ? Yeah sir, that's what I'm saying. We respect all our hearts. Yes, ಮಾತಾಡಿ. ಜೆಂಟ್ಸ್ ಇದ್ದಾರೆ ಸರ್, ನಮ್ಗೆ ಲೇಡೀಸ್ ಇದ್ರೆ ನಾವು ವಿತೌಟ್ ಹಿಜಾಬ್ ಹೋಗ್ತಿದ್ದೀವಿ ಸರ್, ಬಟ್ ಜೆಂಟ್ಸ್ ಇದ್ದಾರೆ, ಅದಕ್ಕೋಸ್ಕರ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಮತ್ತೊಂದು ಪಾಯಿಂಟ್ ಸರ್, ಅವ್ರು ಹೇಳ್ತಿದ್ದಾರೆ ಪುನಃ 6 ಮಕ್ಕಳು, ನಮ್ಗೆ ಅದು ಯಾರು ಕೂಡ ಇದು ಮೈಂಡ್ ಅಲ್ಲಿ ಹಾಕ್ಲಿಲ್ಲ ಸರ್, ಹೀಗೆ ಮಾಡ್ಬೇಕು ಇದು. ಅಲ್ಮಾಸ್ ಅವ್ರು ಮಾತಾಡ್ಲಿ. ಎಸ್ ಅಲ್ಮಾಸ್ ಅವ್ರು ಕಂಪ್ಲೀಟ್ ಮಾಡಿ ಮೇಡಮ್. ಇಲ್ಲಿ ರಿಲಿಜನ್ ಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಸರ್, ಬಟ್ ನಮ್ಗೆ ನಮ್ಮ ಇಂಟೆನ್ಷನ್ ಆಗಿ ಎಂತ ಕೂಡ ಇರಲಿಲ್ಲ ಸರ್. ರಿಲಿಜನ್ ಬಗ್ಗೆ ಎಂತ ಕೂಡ ಇಂಟೆನ್ಷನ್ ಇರಲಿಲ್ಲ, ಜಸ್ಟ್ ಹೀಗೆ ನಮ್ಗೆ ಹಿಜಾಬ್ ಹಾಕ್ಬೇಕಂತ ಇತ್ತು, ನಮ್ಮ ರೈಟ್ಸ್ ಇತ್ತು, ಅದಕ್ಕೆ ನಾವು ಹಾಕಿದ್ದೆ ಸರ್. ಮತ್ತೆ ಸರ್ ನನ್ನ ಕ್ವಶನ್ ಬಂದೆ ಸರ್, ಲಾಸ್ಟ್ ಇಯರ್ ಇತ್ತು ಸರ್, ಅವರು ಯಾಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ತಂಡದಿಂದ ನೋಡಿದ್ದೇವೆ ಸರ್, ಇತ್ತು ಲಾಸ್ಟ್ ಇಯರ್, ಅವರ ಮುಂಚೆ ಕೂಡ ಇತ್ತು ಅಂತೆ, ನಮ್ಮ ಸೀನಿಯರ್ಸ್ ಹೇಳಿದ್ದಾರೆ. ಅವರು ಹಾಕ್ತಿದ್ರು ಸರ್, ಅವರಿಗೆ ಹೊರಗೆ ಹಾಕ್ಲಿಲ್ಲ. ನಮ್ಗೆ ಯಾಕೆ ಸರ್ ಅಷ್ಟು ಇದು ಮಾಡ್ತಿದ್ದಾರೆ, ಹೊರಗೆ ಹಾಕಿದ್ದಾರೆ. ಈಗ ಇದು ಇಷ್ಟು ದೊಡ್ಡ ಆಯ್ತು, ಇದು ರಿಲಿಜಿಯಸ್ ಬಗ್ಗೆ ಆಗ್ತಿದೆ ಸರ್ ಈಗ. ಓಕೆ ಸರಿ ಮೇಡಮ್, ಸರಿ ಥ್ಯಾಂಕ್ ಯು ಆಲ್ಮಾಸ್ ಅವರೇ.